ಚಾನಲ್. ಇವಾಗ ಏನಾಗಿದೆ ಅಂದ್ರೆ ಎಲ್ರು ಕೂಡ ಯೂಟ್ಯೂಬ್, ಎಲ್ರು ಮನೆಯಲ್ಲಿ ಕೇಕ್ ಮತ್ತೆ ಬೇರೆ ಎಂತಾದ್ರೂ ತಿಂಡಿ ಎಲ್ಲ ತಯಾರಿಸ್ಕೊಳ್ತಾರೆ. ಏನಾದ್ರೂ ಪದಾರ್ಥ ಆಗಿರ್ಬೋದು, ಅದು ಎಂತ ಅವರಿಗೆ ಬೇಕು ಅದನ್ನ ಮನೆಯಲ್ಲೇ ತಯಾರಿಸ್ಕೊಳ್ತಾ ಇದ್ದಾರೆ. ಸೊ ನಾನು ಕೂಡ ಒಂದೇನೋ ಒಂದು ಕೇಕ್ ಮಾಡುವ ಅಂತ ಇದ್ದೇನೆ. ಮೊದಲೆಲ್ಲ ಆಗ್ತಿದ್ರೆ ನಾನು ಬಿಸ್ಕೆಟ್ ಅಲ್ಲಿ ಕೇಕ್ ಮಾಡ್ತಿದ್ದೆ, ಅದಕ್ಕೆ ಸ್ವಲ್ಪ ಈನೋ ಪುಡಿ ಎಲ್ಲ ಹಾಕಿ. ಇವತ್ತು ಅದಕ್ಕೆ ಬೇಕಾದದ್ದು ಅಂದ್ರೆ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ಇದು ಬೇಕಿಂಗ್ ಸೋಡಾ ಪೌಡರ್ ಮತ್ತೆ ಮಿಲ್ಕ್ ಮೇಡ್ ಅದೆಲ್ಲ ತಂದು ಕೇಕ್ ಮಾಡ್ತಾ ಇದ್ದೇನೆ. ಸೊ ಎಂತ ಆಗ್ತದೆ ಗೊತ್ತಿಲ್ಲ ಕೇಕ್, ನೋಡುವ ಬನ್ನಿ. ಹಾಗಾದ್ರೆ ಕೇಕ್ ಮಾಡ್ಲಿಕ್ಕೆ ಶುರು ಮಾಡುವ. ಫಸ್ಟಿಗೆ ಅರ್ಧ ಕಪ್ಪು ಸಕ್ಕರೆ ಹುಡಿ ನಾನು ಇಲ್ಲಿಯೇ ಮನೆಯಲ್ಲಿಯೇ ಗ್ರೈಂಡ್ ಮಾಡಿ ತಕೊಂಡಿದ್ದೇನೆ. ಕುಕ್ಕಿಂಗ್ ಆಯಿಲ್ ಕಪ್ಪು, ಇದು ಮಿಲ್ಕ್ ಮೇಡ್ ತಕೊಂಡಿದ್ದೇನೆ. 1.5 ಕಪ್ನಷ್ಟು ಮೈದಾ, ಒಂದು ಕಪ್ ಹಾಲು ತಕೊಂಡಿದ್ದೇನೆ. ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೇನೆ, ಅರ್ಧ ಸ್ಪೂನ್. ಬೇಕಿಂಗ್ ಪೌಡರ್ ಕೇಕ್ ಬ್ಯಾಟರ್ ರೆಡಿ ಆಯ್ತು. ನಮ್ಮ ಆರ್ಯ ಕೂಡ ಬಂದ, ಅವನು ಕೂಡ ಕಾಯ್ತಾ ಇದ್ದಾನೆ ಯಾವಾಗ ಕೇಕ್ ಆಗ್ತದೆ ಅಂತ. ಸ್ವಲ್ಪ ಆರ್ಯನನ್ನು ತೋರಿಸು. ಅವನಿಗೂ ಕೇಕ್ ಅಂದ್ರೆ ತುಂಬಾ ಇಷ್ಟ ಕಾಣ್ಬೇಕು. ನಿಂಗೂ ಬೇಕಾ ಕೇಕ್? ನಿಂಗೂ ಕೇಕ್ ಬೇಕಾ? ಹೌದಾ, ಕೊಡುವ ಮತ್ತೆ, ಆಯ್ತಾ? ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆ ಬ್ರಷ್ ಮಾಡಬೇಕು. ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡೆ ಹೀಗೆ. ಈಗ ಈ ಬ್ಯಾಟರ್ ಅನ್ನು ಇದಕ್ಕೆ ಹಾಕೊಳ್ಳುವ. ಇದು ನೋಡಿ ಎಷ್ಟು ನೀರು ತಕೊಂಡಿದ್ದೇನೆ. ಇದ್ರ ಮೇಲೆ ನಂಗೆ ಸ್ಟ್ಯಾಂಡ್ ಸಿಗ್ಲಿಲ್ಲ, ಅದಕ್ಕೆ ಈ ಬೌಲನ್ನು ಇಡ್ತಾ ಇದ್ದೇನೆ. ಗೊತ್ತಿಲ್ಲ ಎಂತ ಆಗ್ತದೆ, ಟ್ರೈ ಮಾಡ್ತಾ ಇರೋದು, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದು ಕೇಕ್ ಆಗ್ತದ ಅಥವಾ ಬೇರೆ ಎಂತಾದ್ರೂ ಆಗ್ತದ ಗೊತ್ತಿಲ್ಲ. ಈಗ ಕುಕ್ಕರ್ ಇಟ್ಟಿದ್ದೇನೆ. ಇದು ಬೇಯಲಿಕ್ಕೆ ಇನ್ನೊಂದು 30-35 ನಿಮಿಷ ಹಿಡಿತದೆ. ಸೊ ಬೆಂದ ಮೇಲೆ ತೋರಿಸ್ತೇನೆ ಹೇಗಾಗಿರ್ತದೆ ಅಂತ. ಈಗ ಒಂದು 1/4 ಗಂಟೆ ಆಯ್ತು. ಅಯ್ಯೋ ಸಣ್ಣ ಉರಿಯಲ್ಲಿ ಇಡ್ಬೇಕಿತ್ತು, ನಾನು ಫುಲ್ ಫ್ಲೇಮ್ ಅಲ್ಲಿ ಇಟ್ಟಿದ್ದೆ. ಗೊತ್ತಿಲ್ಲ ಎಂತಾಗ್ತದೆ, 1/4 ಗಂಟೆ ಆಯ್ತು ಇಟ್ಟು. ಈಗ ಎಂತಾಗ್ತದೆ ಗೊತ್ತಿಲ್ಲ, ಒಳಗೆ ಕರಂಚಿರ್ಬೋದಾ ಎಂತ ಗೊತ್ತಿಲ್ಲ. ಇದು ಕೇಕ್ ಎಂತಾದ್ರೂ ಈಗ ಚಂದ ಬಂದ್ರೆ ಉಂಟಲ್ಲ, ನೆಕ್ಸ್ಟ್ ಟೈಮ್ ಬೇಕರಿಯಿಂದ ಯಾವ ಕೇಕ್ ಕೂಡ ತೆಗೆಯುದಿಲ್ಲ. ಇಲ್ಲಿ ಮನೆಯಲ್ಲಿಯೇ ಮಾಡುದು, ತಿನ್ನುದು. ಎಂತಾದ್ರೂ ಬರ್ಡೇ ಸೆಲೆಬ್ರೇಷನ್ ಅಥವಾ ಎಂತಾದ್ರೂ ಆನಿವರ್ಸರಿ ಏನಾದ್ರೂ ಇದ್ರೆ ಯಾವಾಗ್ಲೂ ಬೇಕರಿಯಿಂದ ತೆಗಿತಾ ಇದ್ದದ್ದು ಕೇಕ್. ಇವಾಗ ಇನ್ನು ಮನೆಯಲ್ಲಿ ಚಂದ ಆದ್ರೆ, ಇದು ಕೇಕ್ ಮಾಡಿದ್ದು ಚಂದ ಆದ್ರೆ ಇನ್ನು ಕಾಯಂ ಇಲ್ಲಿಯೇ ಮನೆಯಲ್ಲಿ ಕೇಕ್ ಮಾಡುದು ತಿನ್ನುದು. ಕೇಕ್ ಹೇಗಾಗಿದೆ ಅಂತ ನೋಡುವ.
ಬಿಸ್ಕೆಟ್ ಅನ್ನ ಹುಡಿ ಮಾಡಿ ಅದನ್ನ ಕ್ರೀಮ್ ಮಾಡಿ ಇದ್ರ ಮೇಲೆ ಹಾಕ್ಬೇಕು. ಅದನ್ನ ಟ್ರೈ ಮಾಡಿ ನೋಡುವ. ಇದು ಫಸ್ಟ್ ಟೈಮ್ ಮಾಡಿದ ಕೇಕ್, ಹೋಮ್ ಮೇಡ್ ಕೇಕ್. ಹೇಗಾಗಿದೆ ಅಂತ ಗೊತ್ತಿಲ್ಲ. ಇದನ್ನು ನಾನು ಕಟ್ ಮಾಡಲಿಕ್ಕೆ ತಮ್ಮನಲ್ಲಿ ಹೇಳ್ತೇನೆ. ಇದು ಕೇಕಿಗೆ ಎಗ್ ಹಾಕಲಿಲ್ಲ, ಎಗ್ಲೆಸ್ ಕೇಕ್, ಬಟ್ ಆದ್ರೂ ಸಾಫ್ಟ್ ಆಗಿದೆ. ಸರಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಯಾರೆಲ್ಲ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ತಕೊಂಡು ಬರ್ತೇನೆ. ಈ ಕೇಕನ್ನು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಮತ್ತೆ ಹೇಗಾಗಿದೆ ಅಂತ ಕಮೆಂಟ್ಸ್ ಕೂಡ ಮಾಡಿ. ಸರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.